ಒಂದು ಸ್ವಾಭಿಮಾನದಿಂದ ಬದುಕ್ತಾ ಇದ್ದ ಕುಟುಂಬ ಏಕಾಏಕಿ ಕಂಗಾಲಾಗತ್ತೆ, ಏಕಾಏಕಿ ಮುಂದೆ ಏನು ಅನ್ನುವಂಥ ಸ್ಥಿತಿಗೆ ಬರುತ್ತೆ ಅನ್ನುವಂಥದ್ದು ತುಂಬ ಜನಕ್ಕೆ ಅನುಭವ ಆಗಿರ್ಬೋದು. ಇಂತಹದ್ದೇ ಅನುಭವಕ್ಕೆ ಸಾಕ್ಷಿಯಾಗಿರುವವರು ನಾರಾವಿಯ ಜಯರಾಮಾಚಾರ್ಯ. ನೋಡಿ, ಈಗ ನಮ್ಮ ಜೊತೆಗಿದ್ದಾರೆ ನಾರಾವಿಯ ಜಯರಾಮಾಚಾರ್ಯ ಅವರು. ಈಗ ಅವರ ಮಡದಿ ಅವರನ್ನು ಕೂರಿಸಿದ್ದಾರೆ. ಏನಾಗಿದೆ ಇವರಿಗೆ ಅಂತ ಹೇಳಿದರೆ ಅವರಿಗೂ ಸರಿ ಗೊತ್ತಿಲ್ಲ ಏನಾಗಿದೆ ಅಂತ. ನರದ ಪ್ರಾಬ್ಲಮ್ಮು ಅಂತ ಹೇಳ್ತಾರೆ. ಈಗ ಮಲಗಿದಲ್ಲಾಗಿ 1 ವರ್ಷ 8 ತಿಂಗಳ ತನಕ ಆಗಿದೆ. ಜಯರಾಮಾಚಾರ್ಯ, ಏನಾಗಿದೆ ನಿಮಗೆ? ನಾನು ಕೆಲಸ ಮಾಡ್ತಾಯಿದ್ದಾಗ ಒಮ್ಮೆ ಇದೆ ಗ್ರ್ಯಾಂಡ್ ಇಡೋದು ಉಂಟಲ್ಲ, ಈಗ ಕಬ್ಬಿಣ ಅದು ಇಟ್ಟು ಹೀಗೆ ಇಡ್ತೇನೆ ಅಂತೇಳಿ ಒಂದು ಸೈಡ್ ಇದಾದದ್ದು, ಅಲ್ಲಿಗೆ ಹೇಳಲಿಕ್ಕೆ ಆಗಲಿಲ್ಲ. ಮತ್ತೆ ಅವನ ಮಗ ಇದ್ದ, ಒಮ್ಮೆಲೆ ಹೇಳಿದ ಲಕ್ಕಲೆಪ್ಪ ದಾನಪ್ಪನು ಅಂತ ಹೇಳಿದ. ಅದಕ್ಕೆ ಅವನಿಗೆ ಕೈ ಕೊಟ್ಟೆ ಆಗಲಿಲ್ಲ ನನಗೆ ಹೇಳಲಿಕ್ಕೆ. ಮತ್ತು ಸ್ವಲ್ಪ ಬಲ ಕೊಟ್ಟು ಹೇಳಿದೆ, ಮತ್ತೆ ಆಗಲೇ ಇಲ್ಲ ಹೇಳಲಿಕ್ಕೆ. ನೀವು ವೈದ್ಯರಲ್ಲಿಗೆಲ್ಲ ಹೋಗಲಿಲ್ವಾ? ವೈದ್ಯರಿಗೆ ಹೋಗಿದೆ. ಏನು ಹೇಳಿದ್ದಾರೆ? ಅಲ್ಲಿ ಹೇಳಿದರು ನರದು ಪ್ರಾಬ್ಲಮ್ ಅಂತ ಹೇಳಿದರು. ನೀವು ಆಗ ದುಡಿತಿರುವ ಟೈಮಲ್ಲಿ ಎಷ್ಟು ದುಡಿತಿದ್ರು ತಿಂಗಳಿಗೆ? ಅದು ಎಷ್ಟು ಅಂತ ಹೇಳಲಿಕ್ಕೆ ಒಂದು ಅಂದಾಜು? ಒಂದು ಅಷ್ಟು ಒಂದೊಂದು ಸಲ ಆಗ್ತಾಯಿತ್ತು, ಒಂದೊಂದು ಸಲ ಆಗ್ತಾಯಿರಲಿಲ್ಲ. ಈಗ ನೀವು ಮಲಗಿದಲ್ಲ ಆದ ನಂತರ ಮನೆಯ ಪರಿಸ್ಥಿತಿ ಹೇಗಾಯಿತು? ಮನೆ ತುಂಬ ಹಾದಗೆಟ್ಟು ಹೋಯಿತು. ಇವರಿಂದ ಒಬ್ಬರಿಂದ ಜೀವನ ಆಗಬೇಕಿತ್ತು. ಮದುವೆಯಾಗಿ 17-18 ವರ್ಷ ಆಯಿತು. ಮಕ್ಕಳು ಎಷ್ಟು ಜನ? ಮಕ್ಕಳಿಬ್ಬರು. ಒಬ್ಬ ಅವನು ಸೃಜಾನ್ ಅಂತ, ಮತ್ತೊಬ್ಬಳು ಶಾಲೆಗೆ ಹೋಗಿದ್ದಾಳೆ 6ನೇ ಕ್ಲಾಸ್. ಈಗ ಟ್ರೀಟ್ಮೆಂಟ್ ನಡೀತಾ ಇದೆಯಾ? ಟ್ರೀಟ್ಮೆಂಟ್ ನಡೀತಾ ಇದೆ. ಎಣ್ಣೆ ಮಸಾಜ್ ಮಾಡೋದು. ಈಗ ನಿಮಗೆ ನಡಿಲಿಕ್ಕೆಲ್ಲ ಆಗ್ತದಾ? ನಡಿಲಿಕ್ಕೆ ಕಷ್ಟ ಆಗ್ತದೆ. ಅದು ಕಾಲು ಜಾರ್ತದೆ, ಟೈಲ್ಸ್ ಕೂಡ ಊರ್ಲಿಕ್ಕೆ ಆಗೋದಿಲ್ಲ. ಇದರಲ್ಲಿ ಬಲ ಇಲ್ಲ, ಕಣ್ಣು ಹೋಗಿದೆ, ಕಿವಿ ಇದಿಲ್ಲ. ಈಗ ನಿಮಗೆ ಈ ಕಿವಿ ಮಾತ್ರ ಕೇಳುದಾ? ಹೌದು, ಇದು ಕೇಳುದಿಲ್ಲ. ಕಣ್ಣಿದೆ. ನಿಮ್ಮ ಎಡಗಣ್ಣು ಕಾಣೋದಿಲ್ಲ? ಎಡಗಣ್ಣು ಕಾಣೋದಿಲ್ಲ, ಬಲಗಣ್ಣು ಮಾತ್ರ ಕಾಣೋದು. ಈಗ ಈ ಟಾಯ್ಲೆಟಿಗೆಲ್ಲ ಹೋಗಬೇಕಾದ್ರೆ ಮತ್ತೆ ಗೋಡೆ ಹಿಡಿದು ಸ್ವಲ್ಪ ಹಾಗೆ ಮತ್ತೆ ಅಲ್ಲಿ ತನಕ ಬಿಟ್ಟು ಬಿಡ್ತಾರೆ. ಹೋಗಿ ಟಾಯ್ಲೆಟ್ಗೆ. ಅಮ್ಮ, ಈಗ ನೀವು ಸಂಪೂರ್ಣವಾಗಿ ಈ ಮನೆಯನ್ನು ನೋಡ್ಕೊಳ್ಳುವಂಥವ್ರು. ಈಗ ನೀವು ಏನಾಯಿತು? ಈಗ ನೀವು ಅವರು ಮಾತಾಡುವಾಗ ಒಂದಷ್ಟು ಮಾತಾಡಿದ್ರಿ, ಆದರೆ ಏನಾಯಿತು ಅವತ್ತು? ಏನಾಗಿತ್ತು ಆವತ್ತಿನ ನಿಮ್ಮ ಪರಿಸ್ಥಿತಿ ಹೇಗಿತ್ತು? ಹೇಗೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು? ಆಮೇಲೆ ಹೇಗೆ ಬದಲಾಗ್ತಾ ಹೋಯಿತು? ಆರ್ಥಿಕ ಪರಿಸ್ಥಿತಿ ತುಂಬ ಹದಗೆಟ್ಟಿದೆ. ಯಾರು ಸಹ ನೋಡುವವರು, ಇದು ಕೇಳುವವರು ಸಹ ಯಾರಿಲ್ಲದ ಹೇಗಿದೆ. ಅಲ್ಲ, ಈಗ ಮುಂಚೆ ಹೇಗಿತ್ತು? ಮುಂಚೆ ಕರೆಕ್ಟ್ ಇತ್ತು. ಎಷ್ಟು ದುಡಿತಾ ಇದ್ರು? ಹೆಂಗಿತ್ತು ಆಗ ಜೀವನ? ಆಗ ಒಳ್ಳೆದಿತ್ತು ಜೀವನ. ಈಗ ನಾನು ಸಹ ಬಿದ್ದು ಕೈ ಆಕ್ಸಿಡೆಂಟ್ ಆಗಿ ಇಲ್ಲಿ ಕಟ್ಟಾಗಿತ್ತು. ಹಾಗೆ ತುಂಬ ಈಗ ದುಡಿಲಿಕ್ಕೆ ಎಲ್ಲ ಅಷ್ಟೆಲ್ಲ ಇದು ಖರ್ಚೆಲ್ಲ ವೆಚ್ಚ ತುಂಬ ಕಷ್ಟ ಆಗ್ತದೆ. ಈಗ ಇವರನ್ನು ನೋಡ್ಕೊಳ್ಳೋದು ಯಾರು? ನಾನೇ ನೋಡ್ಕೊಳ್ಳೋದು. ನೀವೇನು ಮಾಡ್ತೀರಿ? ಟೈಲರಿಂಗ್ ಮಾಡ್ತಾ ಇದ್ದೇನೆ ಇಲ್ಲೇ ಮನೆಯಲ್ಲಿ. ನಾನು ಕೆಲ್ಸಕ್ಕೆ ಹೋದರೆ ಆಚೆ ಈಚೆ ನಡೆದು ಎಲ್ಲಾದರೂ ಬಿದ್ದರೆ ಪುನಃ ಕೋಮದಲ್ಲಿ ಆಗ್ತಾರೆ ಅಂತ ಈಗ ಇದ್ದೇನೆ ಇಲ್ಲೇ. ಟೈಲರಿಂಗ್ ಬೀಡಿ ಕಟ್ತಾ ಇದ್ದೇನೆ ಸ್ವಲ್ಪ. ಮತ್ತು ಟೈಲರಿಂಗ್ ಮಾಡ್ತೇನೆ. ಸಾಕಾಗೋದಿಲ್ಲ ಮದ್ದಿಗೆ ಎಲ್ಲ, ಬಾಡಿಗೆಯಲ್ಲಿ ಇರೋದಲ್ಲ. ಹಾಗೆ ಈಗ ನೀವು ಸ್ವಂತ ಮನೆ ಇಲ್ವಾ? ಸ್ವಂತ ಮನೆ ಇಲ್ಲ. ಕೇಸಲ್ಲಿ ಇದಾಯಿತು. ನೀವು ಎಷ್ಟು ವರ್ಷ ಈ ಕಬ್ಬಿಣದ ಕೆಲಸ ಮಾಡಿದ್ದೀರಿ? ಈಗ ಎಂತ ನೆನಪಾಗುದಿಲ್ಲ ಅವರಿಗೆ?
ಅವರಿಗೆ ನೆನಪಿರುವುದಿಲ್ಲ, ಒಮ್ಮೆ ಹೇಳಿದ್ದು ಪುನಃ ಬೇರೆ ಕೇಳ್ತಿರ್ತಾರೆ. ಓಕೆ. ಈಗ 5 ನಿಮಿಷದ ಮುಂಚೆ ಬೈದು ಜಗಳನ್ನ ಮಾಡ್ತಾರೆ, ಪುನಃ ಅದು ನಾನು ಹೇಳಲಿಲ್ಲ ಅಂತ ಹೇಳ್ತಾರೆ. ಈಗ ಟ್ರೀಟ್ಮೆಂಟ್ ಎಂತ ಮದ್ದುಂಟು, ಎಲ್ಲಿದ್ದು? ಅಲ್ಲಿದ್ದು ಬೆಡಾಲಿದ್ದು ಉಂಟು, ಮತ್ತೆ ಹಳದ ಅಂಗಡಿದ್ದು ಎಲ್ಲ ಉಂಟು. ತುಂಬಾ ಹಳದ ಅಂಗಡಿದ್ದೇ ಮದ್ದು ಮಾಡಿದ್ದು ಜಾಸ್ತಿ, ಅದರಿಂದ ಇಷ್ಟು ಆದದ್ದು. ಓಕೆ. ಈಗ ರಿಕವರಿ ಆಗಿದ್ದಾರೆ, ಆಗ್ತಾ ಇದ್ದಾರೆ, ಆಗ್ತಾ ಇದ್ದಾರೆ. ಅದೇ ಒಮ್ಮೊಮ್ಮೆ ಬೀಳ್ತೇನೆ, ಕೂತು ಎದ್ದು ನಿಲ್ಲುವಾಗ ಬೀಳುದು, ಅಲ್ಲಿಗೆ ಬೀಳುದು ಮನೆಯಲ್ಲಿ. ಈಗ ನೀವು ನಿಮ್ಮ ಉದ್ಯೋಗದಲ್ಲಿ ಅಥವಾ ನೀವೇನು ಟೈಲರಿಂಗ್ ಇದೆಲ್ಲ ಮಾಡ್ತಿದ್ರಲ್ಲ, ಎಷ್ಟು ದುಡಿತೀರಿ? ದುಡಿತೇನೆ, ಒಮ್ಮೊಮ್ಮೆ ಆಗ್ತದೆ, ಒಂದು ವಾರದಲ್ಲಿ ಆಗ್ತದೆ, ಒಂದು ವಾರದಲ್ಲೇ ಆಗುದಿಲ್ಲ, ಜಾಸ್ತಿ ಆಗುದಿಲ್ಲ. ಈಗ ಮಕ್ಕಳಿಬ್ಬರದ್ದು ಎಜುಕೇಶನ್ ಇದೆ. ಹೌದು. ಈಗ ಒಬ್ರು 7ನೇ, ಇನ್ನೊಬ್ರು ಅಲ್ಲ, ಒಬ್ಬ 9ನೇ ಕ್ಲಾಸು, ಒಬ್ಳು 6ನೇ ಕ್ಲಾಸು. ಒಬ್ರು 9ನೇ ಕ್ಲಾಸ್, ಇನ್ನೊಬ್ರು 6ನೇ ಕ್ಲಾಸು. ಅವರು ಇನ್ನೊಂದು ನೆಕ್ಸ್ಟ್ ಇಯರ್ 10ನೇ. ಆನಂತರ ದೊಡ್ಡ ವಿದ್ಯಾಭ್ಯಾಸದ ಅಗತ್ಯತೆ ಇದೆ. ಈಗ ಅದಕ್ಕೆಲ್ಲ ಹೇಗೆ ನಿಮ್ದು ಯೋಚನೆ ಏನಿದೆ? ಯೋಚನೆ ಎಂತ ಮಾಡುದು ಅಂತ ಗೊತ್ತಾಗುದಿಲ್ಲ. ನಿಮ್ಮ ಮನೆಯಲ್ಲಿ ನಿಮ್ಮ ಫ್ಯಾಮಿಲಿ ಎಲ್ಲ? ಫ್ಯಾಮಿಲಿ ಇದ್ದಾರೆ, ನಾವು ತುಂಬಾ ಮಂದಿ ಹೆಣ್ಣು ಮಕ್ಕಳು, ಒಂದೇ ಗಂಡ ಇರುದು. ಹಾಗೆ ತುಂಬಾ ಸಲ ಹೊಸ ಬಂದು ನೋಡಿಕೊಳ್ತಾ ಹೋಗ್ತಾ ಇದ್ದಾನೆ, ಮತ್ತೆ ಕರ್ಕೊಂಡೋಗಿ ತುಂಬಾ ಸಮಯ ನೋಡಿದ ಅವ ಕೂಡ. ಎಲ್ಲಿ ನಿಮ್ಮ ಮನೆ? ಅಲ್ಲಿ ಸವನ. ಓಕೆ. ಈಗ ನಿಮಗೆ ಯಾವ ರೀತಿ ಸಹಾಯ ಬೇಕು? ಮದ್ದಿಗೆಲ್ಲ ತುಂಬಾ ಬೇಕಾಗ್ತದೆ ಅವರಿಗೆ. ತಿಂಗಳಿಗೆ ಎಷ್ಟು ಬೇಕಾಗ್ತದೆ? ತಿಂಗಳಿಗೆ ತುಂಬಾ ಬೇಕಾಗ್ತದೆ. ಒಮ್ಮೆ ಎಣ್ಣೆಗೆ, ಟ್ಯಾಬ್ಲೆಟ್, ಮತ್ತೆ ಟೆಸ್ಟಿಗೆ, ಶುಗರ್ BP ಟೆಸ್ಟ್ ಎಲ್ಲ ಮಾಡಿಸ್ಲಿಕ್ಕೆ ಕರ್ಕೊಂಡು ಬರಬೇಕು, ಗಾಡಿಯಲ್ಲೇ ಕರ್ಕೊಂಡೋಗಿ ಬರಬೇಕು. ಒಂದು ಬಹಳ ವಿಶೇಷ, ಒಂದು ಸ್ವಲ್ಪ ಗಟ್ಟಿಗಿತ್ತಿ ಹೆಂಡತಿ ಇದ್ದಾರೆ, ಅವರು ಸ್ವಲ್ಪ ಮಟ್ಟಿಗೆ ಧೈರ್ಯದಿಂದ ಇದ್ದಾರೆ ಅನ್ನುವಂತಹದ್ದೇ ಜಯರಾಮಾಚಾರ್ಯರ ಪ್ಲಸ್. ಯಾಕೆಂತಂದ್ರೆ ಜಯರಾಮಾಚಾರ್ಯ ಅವರು ಬಹಳ ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ. ಒಂದಷ್ಟು ಸಾಲ ಮಾಡಿದ್ದಾರೆ. ಸಾಲ ಎಷ್ಟಿದೆ? 4-5 ಲಕ್ಷ ಲೋನ್ ಮಾಡಿದ್ದೇನೆ ಸ್ವಸಹಾಯದಲ್ಲೆಲ್ಲ. ಈಗ ಪಂಚಾಯತಿಂದ 3 ಸೆನ್ಸ್ ಜಾಗ ಕೊಟ್ಟಿದ್ದಾರೆ, ಅದರಲ್ಲಿ ಮನೆ ಮಾಡಬೇಕಾದ್ರೆ ಈಗ ಮಾಡುವ ಪರಿಸ್ಥಿತಿಯಲ್ಲೇ ಇಲ್ಲ ನಾನು. ಸಾಲವನ್ನು ಸ್ವಲ್ಪ ಟೈಲರಿಂಗ್ ಮಾಡಿ ಅವರದ್ದೆಲ್ಲ ಚಿನ್ನ ಎಲ್ಲ ಇತ್ತು, ಅದನ್ನೆಲ್ಲ ಮಾರಿ ಈಗ ಲೋನ್ ಎಲ್ಲ ಕಟ್ಟಿ ಸ್ವಲ್ಪ ಇನ್ನೂ ಸಹ ತುಂಬ ಉಂಟು ಲೋನ್ ಮಾಡಿದ್ದು. ಈಗ ಮದ್ದು ಮಾಡುವಾಗೆ ಇಲ್ಲ, ನಾನು ಮದ್ದು ಮಾಡುವ ಸ್ಥಿತಿಯಲ್ಲೇ ಇಲ್ಲ. ಒಂದು ದಿವಸ ಮದ್ದು ಇಲ್ಲದಿದ್ರೆ ಪುನಃ ಮರು ದಿವಸ ಬೇರೆ ಸ್ಥಿತಿ ಇರ್ತದೆ ಅವರದ್ದು. ಇದು ಈ ಮನೆಯ ಪರಿಸ್ಥಿತಿ. ಒಂದು ದಿವಸ ಮದ್ದು ಕೊಡದೇ ಇದ್ರೆ ಮರು ದಿವಸದ ಪರಿಸ್ಥಿತಿ ವಿಭಿನ್ನವಾಗಿರ್ತದೆ. ಈಗ ಹೇಳಿದ್ದು ನೆಕ್ಸ್ಟ್ಗೆ ನೆನಪಿರೋದಿಲ್ಲ ಒಂದು, ಮತ್ತು ಪರಿಸ್ಥಿತಿ ಈಗ ಅವರು ಸ್ವಲ್ಪ ಲವಲವಿಕೆಯಲ್ಲಿ ಇದ್ದರೂ ಕೂಡ ಅವರ ಎಡಗೈ ಮತ್ತು ಎಡಗಾಲು ಸಂಪೂರ್ಣವಾಗಿ ನಿಸ್ತೇಜಗೊಂಡಿರುವಂಥದ್ದು, ಮತ್ತು ಅದರಿಂದ ಯಾವುದೇ ರೀತಿಯಂತಹ ಪ್ರಯೋಜನ ಅಥವಾ ಅವರಿಗೆ ಒಂದು ಆಧಾರ ಆಗದೇ ಇರುವಂತಹ ಪರಿಸ್ಥಿತಿ ಇದೆ. ಅವರನ್ನು ಎಬ್ಬಿಸಿ ಕರ್ಕೊಂಡು ಹೋಗ್ತಾರೆ. ನಂತರ ಇಲ್ಲಿ ಮನೆಯಲ್ಲಿ ಮಕ್ಕಳು ಮತ್ತು ಇವರೇ ಹೆಂಡತಿಯೇ ನೋಡ್ಕೊಳ್ಳುವಂಥದ್ದು. ಒಬ್ಬರು 6ನೇ ಕ್ಲಾಸ್ ಮಗಳು, 9ನೇ ಕ್ಲಾಸ್ನ ಮಗ, ಇಬ್ಬರದ್ದು ಕೂಡ ಭವಿಷ್ಯ ಬಹಳ ಇಂಪಾರ್ಟೆಂಟ್. ಆದ್ದರಿಂದ ಸುದ್ದಿ ಈ ವರದಿ ಮಾಡೋದರ ಉದ್ದೇಶ ಇಷ್ಟೇ. ನಾವು ಇಲ್ಲಿಯ ತನಕ ಇಂತಹ ಮಾನವೀಯ ಗುಣವಿಲ್ಲಂತಹ ಯಾವುದ್ಯಾವುದು ವರದಿಯನ್ನು ಮಾಡಿದಿರ ನಮ್ಮ ಪ್ರೇಕ್ಷಕರು ಅಥವಾ ನಮ್ಮ ವೀಕ್ಷಕರಾದಂತಹ ನೀವು ಇದಕ್ಕೆ ಸ್ಪಂದನೆಯನ್ನು ಕೊಟ್ಟಿದ್ದೀರಿ ಅನ್ನುವಂತಹ ನಂಬಿಕೆಯೊಂದಿಗೆ ಇಂತಹ ವರದಿಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಈ ಒಂದು ಮನೆಯವರ ಅಥವಾ ಇಲ್ಲಿರ್ತಕ್ಕಂತಹ ಈ ಮನೆಯವರ ಒಂದು ಬ್ಯಾಂಕ್ ಅಕೌಂಟಿನ ಡೀಟೇಲ್ಸನ್ನು ನಾವು ಸ್ಟೋರಿಯ ಕೆಳಭಾಗದಲ್ಲಿ ಕೊಡ್ತಾ ಇದ್ದೇವೆ. ನೀವು ಅದನ್ನು ನೋಡಬಹುದು, ಅದಕ್ಕೆ ನೆರವನ್ನು ಕೂಡ ನೀಡಬಹುದು ಅಂತ ನಾವು ಈ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇನ್ನೊಂದು ನೇರವಾಗಿ ಹೇಳೋದೇನು ಅಂತಂದರೆ, ನಾರಾವಿಯಲ್ಲಿರುವಂತಹ ಒಂದು ಬಾರಿನ ಮೇಲ್ಭಾಗದಲ್ಲಿ ಇವರ ಮನೆ ಬಾಡಿಗೆಗಿರೋದು. ಬಾರ್ನ ಹೆಸರು ನವಜ್ಯೋತಿ ಬಾರ್ ಅಂತ. ನವಜ್ಯೋತಿ ಬಾರ್ನ ಪಕ್ಕದ ಬಿಲ್ಡಿಂಗ್ನ ಮೇಲ್ಭಾಗದಲ್ಲಿ ಇವರ ಮನೆ ಇದೆ. ಯಾರಾದರೂ ನಾವು ಎಲ್ಲ ವರದಿ ಮಾಡುವಾಗಲೂ ಕೂಡ ನೇರವಾಗಿ ಹೇಳ್ತೇವೆ ಏನು ಅಂತಂದರೆ, ಒಂದು ವೇಳೆ ಈ ವರದಿಯ ಬಗ್ಗೆ ಅಥವಾ ಈ ವರದಿಯ ಸ್ಪಷ್ಟತೆ ಬಗ್ಗೆ ನಿಮಗೆ ಬೇಕು, ನೀವು ಸಹಾಯ ಮಾಡ್ತೀರಿ ಅಂತಂದರೆ ನೇರವಾಗಿ ಇಲ್ಲಿ ಬರ್ಬೋದು. ಇಲ್ಲಿ ಬಂದು ಅವರ ಪರಿಸ್ಥಿತಿಯನ್ನು ನೋಡಿ ಸಹಾಯ ಮಾಡ್ಬೋದು. ನಾವೆಲ್ಲ ವರದಿಯನ್ನು ಮಾಡುವಾಗಲೂ ಇದನ್ನೊಂದು ನೇರವಾಗಿ ಹೇಳುತ್ತೇವೆ. ಇದಿರುವಂಥದ್ದು ನಾರಾವಿಯ
ನವಜ್ಯೋತಿ ಅಂತ ಒಂದು ಬಾರ್ ಇದೆ. ಆ ಬಾರ್ನ ಪಕ್ಕದಲ್ಲಿರುವಂಥ ಬಿಲ್ಡಿಂಗ್ನ ಮೇಲ್ಭಾಗದಲ್ಲಿ ಜಯರಾಮಾಚಾರ್ಯರ ಮನೆ ಇದೆ. ಅವರನ್ನು ನೇರವಾಗಿ ಅವರ ಪರಿಸ್ಥಿತಿಯನ್ನು ನೋಡಿ ಅವರಿಗೆ ಸಹಾಯವನ್ನು ಕೂಡ ಮಾಡಬಹುದು. ಇಲ್ಲದಿದ್ದಲ್ಲಿ ನಿಮಗೆ ಸಹಾಯ ಮಾಡುವಂಥ ಮನಸ್ಸಿದ್ದಲ್ಲಿ ಕೆಳಗಡೆ ನಾವು ಅವರ ಬ್ಯಾಂಕ್ ಅಕೌಂಟನ್ನು ಕೂಡ ಕೊಟ್ಟಿದ್ದೇವೆ, ಅದಕ್ಕೂ ಕೂಡ ಸಹಾಯವನ್ನು ಮಾಡಬಹುದು. ಇದು ಮಾನವೀಯತೆಯನ್ನು ಮೆರಿಬೇಕು ಅಥವಾ ಮಾನವೀಯತೆಯ ದೃಷ್ಟಿಕೋನದಲ್ಲಿ ಒಂದು ಕುಟುಂಬ ಹೇಗೆ ಬದಲಾಗುತ್ತೆ, ಒಂದು ಕುಟುಂಬದ ಪರಿಸ್ಥಿತಿಗಳು ಹೇಗೆಲ್ಲ ಚೇಂಜಸ್ ಆಗ್ತದೆ, ಒಂದಷ್ಟು ನೆಮ್ಮದಿಯಿಂದ, ಒಂದಷ್ಟು ಸಂತೋಷದಿಂದ, ಒಂದಷ್ಟು ಆನಂದದಿಂದ, ಖುಷಿಯಾಗಿ ಪುಟ್ಟ ಮಕ್ಕಳನ್ನ ಹೆತ್ತಂಥ ತಾಯಿ ಎಲ್ಲ ಲವಲವಿಕೆಯಿಂದ ಇರುವಂತಹ ಸಂದರ್ಭದಲ್ಲಿ ಏಕಾಏಕಿ ಬಂದೆರಗಿದಂತಹ ಆಪತ್ತು ಈ ಪರಿಸ್ಥಿತಿಗೆ ಬಂದು ಈ ಕುಟುಂಬವನ್ನು ಇವತ್ತು ನಿಲ್ಲಿಸಿದೆ. ಕಣ್ಣೀರಲ್ಲಿ ಕೈ ತೊಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂತಹವರಿಗೆ ಸಮಾಜದಲ್ಲಿ ಎಲ್ಲರೂ ಕೂಡ ಒಂದು ಚಿಕ್ಕ ಸಹಾಯವನ್ನು ಮಾಡಿದರೆ ಅವರು ಇರುವ ತನಕ ಮರೆಯೋದಿಲ್ಲ. ಆ ಒಂದು ಸಂಸಾರವನ್ನು ಬೆಳಗಿದಂತಹ ಒಂದು ಹೆಗ್ಗಳಿಕೆ, ಬೆಳಗಿದಂತಹ ಖುಷಿ, ಪುಣ್ಯ ಎಲ್ಲ ನಮ್ಮದಾಗುತ್ತೆ ಅಂತ ಹೇಳ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ವಿ. ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ನಾರಾವಿ.